ವೀಕ್ಷಕರೇ ನಮಸ್ಕಾರ. ಇವತ್ತು ವೈದ್ಯರ ದಿನ, ರಾಷ್ಟ್ರೀಯ ವೈದ್ಯರ ದಿನ. ರೋಗಿಗಳ ಸೇವೆಗಾಗಿ ತಮ್ಮ ಜೀವನವನ್ನು, ತಮ್ಮ ಅಮೂಲ್ಯವಾದ ಸಮಯವನ್ನು ರೋಗಿಗಳಿಗೋಸ್ಕರ ಮೀಸಲಿಟ್ಟು ಅವರ ಆರೋಗ್ಯದಲ್ಲಿ ತಮ್ಮ ಸಂತೃಪ್ತಿಯನ್ನು ಕಾಣುವಂತಹ ವೈದ್ಯ ಸಮೂಹಕ್ಕೊಂದು ಗೌರವವನ್ನು ಸಮರ್ಪಿಸುವಂತಹ ದಿನ ಇದು. ಸೊ ಈ ದಿನದಂದು ಓರ್ವ ವಿಶೇಷ ವೈದ್ಯರ ಒಂದು ಕಿರು ಪರಿಚಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಇವರು ಡಾಕ್ಟರ್ಸ್ ಫೋರಂ ಪುತ್ತೂರಿನ ಅಧ್ಯಕ್ಷರು, ಜೊತೆಗೆ ವಿವಿಧ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ಕೂಡ ತೊಡಗಿಸಿಕೊಂಡಿರುವಂತಹ, ಅಂದರೆ ಸಮಾಜದ ವಿವಿಧ ಸ್ತರಗಳಲ್ಲಿ ಗುರುತಿಸಿಕೊಂಡಿರುವಂತಹ ಓರ್ವ ಜನಾನುರಾಗಿ ವೈದ್ಯರು. ಮಾತ್ರವಲ್ಲ, ವೈದ್ಯರಾಗಿ ಕೂಡ ಅಷ್ಟೇ ಉತ್ತಮವಾದ ಸೇವೆಯನ್ನು ಕೊಡುವ ಮೂಲಕ ರೋಗಿಗಳ ಪಾಲಿಗೆ ಅಚ್ಚುಮೆಚ್ಚಿನ ವೈದ್ಯರಾಗಿರುವಂಥವರು ಮಹಾವೀರ ಆಸ್ಪತ್ರೆಯ ಕನ್ಸಲ್ಟೆಂಟ್ ಫಿಸಿಷಿಯನ್ ಆಗಿರುವಂತಹ ಡಾಕ್ಟರ್ ಕೆ ಸುರೇಶ್ ಪುತ್ತೂರಾಯ ಅವರು. ಅವರ ಒಂದು ಕಿರು ಪರಿಚಯವನ್ನು ಮಾಡುವಂಥ ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಡಾಕ್ಟರ್ ಕೆ ಸುರೇಶ್ ಪುತ್ತೂರಾಯ ಅವರಿದ್ದಾರೆ. ಅವರನ್ನು ಮಾತಾಡಿಸೋಣ. ಡಾಕ್ಟರ್ ನಮಸ್ತೆ. ಎಲ್ಲರಿಗೂ ನಮಸ್ತೆ. ಮೊದಲನೆಯದಾಗಿ ರಾಷ್ಟ್ರೀಯ ವೈದ್ಯರ ದಿನದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ವೈದ್ಯರಾಗಿ ರೋಗಿಗಳ ಒಂದು ಸಮಸ್ಯೆಯನ್ನು ಬಗೆಹರಿಸುವ ಒಂದು ಉತ್ತಮವಾದ ವೃತ್ತಿ ಅನ್ನುವಂಥದ್ದನ್ನು ಬಿಟ್ಟು ಸೇವೆ ಅನ್ನುವಂಥ ನೆಲೆಯಲ್ಲಿ ಈ ಸೇವೆಯನ್ನು ಮಾಡ್ತಾ ಇದ್ದೀರಿ. ಹೇಗೆ ಅನಿಸ್ತಾ ಇದೆ ಸರ್ ವೈದ್ಯ ವೃತ್ತಿಯಲ್ಲಿ ತಮ್ಮ ಇಷ್ಟು ವರ್ಷದ ಪಯಣವನ್ನು ನೆನಪಿಸಿಕೊಂಡಾಗ? ಖಂಡಿತ ನಮ್ಮ ಈ ವೈದ್ಯ ವೃತ್ತಿಯಲ್ಲಿ ಒಂದು ಮಾನಸಿಕ ಸಂತೋಷ ಖಂಡಿತವಾಗಿ, ಮಾನಸಿಕ ತೃಪ್ತಿ ಖಂಡಿತವಾಗಿಯೂ ಸಿಗ್ತದೆ. ಇದು ನನ್ನ ಅನಿಸಿಕೆ. ನಾನು ಸುಮಾರು 20 ವರ್ಷಗಳಿಂದ ಈ ಒಂದು ವೈದ್ಯಕೀಯ ಸೇವೆಯನ್ನು ಪುತ್ತೂರಿನಲ್ಲಿ ಮಾಡ್ತಾ ಇದ್ದೇನೆ. ಬಹಳ ಸಂತೃಪ್ತಿ ಸಿಗುವಂಥ ಒಂದು ಸೇವೆ ಅಂತ ನನ್ನ ಅನಿಸಿಕೆ. ಉಳಿದ ಯಾವ ಕೆಲಸಗಳಲ್ಲೂ ಈ ರೀತಿಯಂಥ ಒಂದು ಸಂತೃಪ್ತ ಭಾವನೆ ಬರಲಿಕ್ಕಿಲ್ಲ ಅಂತ ನನಗೆ ಅನಿಸ್ತದೆ. ಯಾಕಂತ ಹೇಳಿದರೆ, ನಾವು ಚಿಕಿತ್ಸೆ ನೀಡುವುದು ಜೀವಗಳಿಗೆ, ಮನುಷ್ಯ ಜೀವಗಳಿಗೆ. ಅವರು ಒಂದು ಆ ಕಾಯಿಲೆಯಿಂದ ಗುಣ ಆಗಿ ಹೋಗುವಾಗ, ಅಥವಾ ಅವರಿಗೆ ಒಂದು ತೃಪ್ತಿ ಸಿಗುವಾಗ, ಅಥವಾ ಯಾವುದೇ ರೋಗದಿಂದ ಅವರು ಮುಕ್ತರಾದಾಗ ಸಿಗುವಂಥ ಒಂದು ಸಂತೃಪ್ತಿ, ಅವರು ನಮಗೆ ಒಂದು ಧನ್ಯವಾದಗಳನ್ನು ಅರ್ಪಿಸುವಾಗ ಅವರ ಮುಖದಲ್ಲಿರುವ, ಅವರ ಮನಸ್ಸಿನಲ್ಲಿರುವ ಒಂದು ಭಾವನೆಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ಖಂಡಿತ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅತ್ಯಂತ ಒಂದು ತೃಪ್ತಿಕರವಾದಂಥ ವೃತ್ತಿ ಇದು ವೈದ್ಯಕೀಯ ವೃತ್ತಿ ಅಂತ ನನ್ನ ಅನಿಸಿಕೆ. ಇನ್ನು ಡಾಕ್ಟರ್ಸ್ ಫೋರಮಿನ ಅಧ್ಯಕ್ಷರಾಗಿದ್ದೀರಿ ಸರ್ ತಾವು, ಪುತ್ತೂರು. ಈ ಡಾಕ್ಟರ್ಸ್ ಫೋರಮ್ ಅಂದರೆ ಏನು, ಇದರ ಕಾರ್ಯನಿರ್ವಹಣೆ ಹೇಗೆ, ಮತ್ತು ಯಾವಾಗ ಇದು ಅಸ್ತಿತ್ವಕ್ಕೆ ಬಂದಿದೆ, ಇದರ ಹಿನ್ನೆಲೆಯನ್ನು ಸ್ವಲ್ಪ ಹೇಳಿ. ಡಾಕ್ಟರ್ಸ್ ಫೋರಮ್ ಪುತ್ತೂರು ಎಂಬುದು ಪುತ್ತೂರಿನ ಎಲ್ಲ ವೈದ್ಯಕೀಯ ರಂಗದಲ್ಲಿ ಸೇವೆ ಸಲ್ಲಿಸಿರುವಂಥ ಎಲ್ಲ ವೈದ್ಯರುಗಳ ಒಂದು ಸಂಘ. ಇದರಲ್ಲಿ ಅಲೋಪತಿಕ್ ವೈದ್ಯರುಗಳಿದ್ದಾರೆ, ಹೋಮಿಯೋಪತಿಕ್, ಆಯುರ್ವೇದಿಕ್, ಯುನಾನಿ ಎಲ್ಲ ವೈದ್ಯರುಗಳನ್ನು ಸೇರಿಕೊಂಡು ಮಾಡಿರುವಂಥ ಒಂದು ಸಂಘ. ವೈದ್ಯರುಗಳ ಸಮಸ್ಯೆಗಳಿಗೆ ಸ್ಪಂದಿಸಲು ಬೇಕಾದಂಥ ಒಂದು ವೇದಿಕೆ. ಬಹಳ ಉತ್ತಮವಾಗಿ ಅನೇಕ ವರ್ಷಗಳಿಂದ ಕಾರ್ಯಾಚರಿಸ್ತಾ ಇದೆ. ಹಿಂದಿನ ಅನೇಕ ಅಧ್ಯಕ್ಷರುಗಳು, ಅದರ ಪದಾಧಿಕಾರಿಗಳು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಈ ಸಲ ಅದರ ಅಧ್ಯಕ್ಷನಾಗಿ ನನಗೆ ಕೆಲಸ ಮಾಡುವಂಥ ಒಂದು ಭಾಗ್ಯ ಸಿಕ್ಕಿದೆ. ಇನ್ನು ಮುಂದಿನ ವರ್ಷಗಳಲ್ಲಿ ನಾನು ಇದರ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಲಿಕ್ಕಿದೆ. ಇದಕ್ಕೆಲ್ಲ ಸದಸ್ಯರ ಬೆಂಬಲ ಕೂಡ ಸಿಗ್ತಾ ಅಂತ ಭಾವನೆ ನನ್ನಲ್ಲಿದೆ. ಈಗ ಪುತ್ತೂರಿನ ವಿಚಾರಕ್ಕೆ ಬಂದರೆ, ಪುತ್ತೂರಿನ ಓರ್ವ ಹಿರಿಯ ವೈದ್ಯ ಡಾಕ್ಟರ್ ಎಂ ಕೆ ಪ್ರಸಾದ್ ಅವರಿಗೆ ಅತ್ಯುತ್ತಮ ವೈದ್ಯ ಅನ್ನುವಂಥ ಒಂದು ಪ್ರಶಸ್ತಿ ಕೂಡ ಬಂದಿದೆ. IMA KSB ಅವಾರ್ಡ್ ಬಂದಿರುವಂಥದ್ದು. ಓರ್ವ ವೈದ್ಯರಾಗಿ ಇದರ ಬಗ್ಗೆ ಏನು ಹೇಳ್ತೀರಿ? ಈ ವಿಚಾರ ನಿಮಗೆ ಎಷ್ಟು ಖುಷಿ ತಂದಿದೆ ಅಂತ? ಅತ್ಯಂತ ಖುಷಿ ಕೊಡುವ ವಿಚಾರ ಇದು. ಯಾಕಂತ ಹೇಳಿದರೆ, ಡಾಕ್ಟರ್ ಪ್ರಸಾದ್ ಬಂಡೇವರಿಯವರು ಒಂದು ಪ್ರಾತಸ್ಮರಣೀಯ ಒಂದು ವ್ಯಕ್ತಿತ್ವ ಅವರದ್ದು. ಎಲ್ಲ ವೈದ್ಯರುಗಳಿಗೂ ಒಂದು ಸ್ಫೂರ್ತಿ ನೀಡುವಂಥ ವ್ಯಕ್ತಿಯವರು. ಖಾಲಿ ವೈದ್ಯಕೀಯ ರಂಗದಲ್ಲದೆ ಸಮಾಜದ ಅನೇಕ ರಂಗಗಳಲ್ಲಿ ಗುರುತಿಸಿಕೊಂಡವರು, ಸಮಾಜದ ಎಲ್ಲ ರಂಗದಲ್ಲಿ ಕೆಲಸ ಮಾಡಿ ಸೇವೆಯನ್ನು ನೀಡಿರುವಂಥವರು. ಆರಂಭದಲ್ಲಿ ವೈದ್ಯಕೀಯ ವೃತ್ತಿಯನ್ನು ಅವರು ಸರ್ಕಾರಿ ಸೇವೆ ಸಲ್ಲಿಸ್ತಾ ಇದ್ದರು. ಆದರೆ ಈಗ ಖಾಸಗಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದರೂ ಸಹ ಅದೇ ಸರ್ಕಾರಿ ಸೇವೆಯಲ್ಲಿ ಹೇಗೆ ಸೇವೆ ನೀಡುತ್ತಿದ್ದರು ಅದೇ ರೀತಿ ನೀಡುವಂಥ ವೈದ್ಯ ಅಂತ ಹೇಳಲಿಕ್ಕೆ ನಮಗೆ ಒಂದು ಭಾಳ ಖುಷಿ ಆಗ್ತದೆ. ಯಾಕಂತ ಹೇಳಿದರೆ, ಅತ್ಯಂತ ಕಡು ಬಡವ ರೋಗಿಗಳಿಗೂ ಸಹ ಯಾವುದೇ ಶುಲ್ಕ ತಗೊಳ್ಳದೆ ಅಥವಾ ಅತ್ಯಂತ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡುವಂಥ ಒಂದು ವ್ಯಕ್ತಿ ಅಂತ ಇದ್ದರೆ ಪುತ್ತೂರಲ್ಲಿ ಅವರು ಅಂತ ನನ್ನ ಅನಿಸಿಕೆ. ಹಾಗೆ ಬರೀ ಪುತ್ತೂರು ಮಾತ್ರ ಅಲ್ಲ, ಸುತ್ತಮುತ್ತಲ ಅನೇಕ ಪ್ರದೇಶಗಳಲ್ಲಿ ಹೆಸರುವಾಸಿಯಾದಂಥವರು. ನಾವು ಪುತ್ತೂರಿನವರು ಅಂತ ಹೇಳಿದರೆ ವೈದ್ಯರ ಸಮೂಹದಲ್ಲಿ ಖಂಡಿತ ಅವರಿಗೆ ಗೊತ್ತಿರುತ್ತೆ, ಹೇಗಿದ್ದಾರೆ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರು ಅಂತ ಅವರನ್ನು ವಿಚಾರಿಸ್ತಾರೆ. ಅಂತಹ ಅನೇಕ ವ್ಯಕ್ತಿಗಳು ಇದ್ದಾರೆ ಒಂದೊಂದು ಊರಿನಲ್ಲಿ ಅಂತ ನನ್ನ ಭಾವನೆ. ಹತ್ತಿರ ನಾವು ಉಪ್ಪಿನಂಗಡಿ ಹೋದರೆ ಡಾಕ್ಟರ್ MR ಶೆಣೆ ಅವರಿದ್ದಾರೆ, ಕಡಬದಲ್ಲಿ ಡಾಕ್ಟರ್ CK ಶಾಸ್ತ್ರಿ. ಇಂಥವರು ನಮ್ಮ ಒಂದು ವೈದ್ಯಕೀಯ ಸಮೂಹಕ್ಕೆ ಒಂದು ಸ್ಫೂರ್ತಿ ಕೊಡುವಂಥವರು. ಅಂಥ ವ್ಯಕ್ತಿತ್ವಕ್ಕೆ ಸಿಕ್ಕಿರುವಂಥ ಈ ಪ್ರಶಸ್ತಿ ಖಂಡಿತ ಆ ಪ್ರಶಸ್ತಿಗೆ ಒಂದು ಗುರುತಿಸಿಕೊಳ್ಳುವಂಥ ಒಂದು ಭಾಗ್ಯ ನೀಡಿದೆ ಅಂತ ನನ್ನ ಅನಿಸಿಕೆ. ಈಗ ತಾವು ಓರ್ವ ವೈದ್ಯರಾಗಿದ್ದೀರಿ ಸರ್.
ರೋಗಿಗಳೊಂದಿಗೆ ತಮ್ಮ ಒಂದು ಆತ್ಮೀಯತೆ ಸಂಬಂಧ ಇದ್ದೇ ಇರುತ್ತೆ. ಸೊ ಓರ್ವ ವೈದ್ಯರಾಗಿ ಈ ಸಂದರ್ಭದಲ್ಲಿ ಓರ್ವ ವೈದ್ಯ ಮತ್ತು ಓರ್ವ ರೋಗಿಯ ಸಂಬಂಧ ಹೇಗಿರಬೇಕು ಅನ್ನುವಂಥ ಒಂದು ವಿಚಾರವನ್ನು ಇಟ್ಟರೆ ನೀವು ಏನು ಹೇಳೋದಕ್ಕೆ ಬಯಸ್ತೀರಿ? ಯಾವ ಥರ ಇರಬೇಕು ಅವರ ಒಂದು ನಡುವಿನ ವ್ಯವಹಾರ ಸಂಬಂಧ ಅನ್ನೋದು? ಇದೊಂದು ವೈದ್ಯ ಮತ್ತು ರೋಗಿಯ ನಡುವಿನ ಸಂಬಂಧ ಒಂದು ಪವಿತ್ರ ಸಂಬಂಧ. ಇದರಲ್ಲಿ ಇಬ್ಬರಿಗೂ ವಿಶ್ವಾಸ ಇರಬೇಕು. ರೋಗಿಗೆ ವೈದ್ಯರ ಮೇಲೆ ವಿಶ್ವಾಸ ಇರಬೇಕು, ವೈದ್ಯರಿಗೆ ಸಹ ರೋಗಿಯ ಮೇಲೆ ವಿಶ್ವಾಸ ಇರಬೇಕು. ಅದೇನೋ ಸ್ವಲ್ಪ ಕೆಲವು ವರ್ಷಗಳಿಂದ ಅದು ಸ್ವಲ್ಪ ಇತ್ತೀಚಿನ ವರ್ಷಗಳಲ್ಲಿ ಕಮ್ಮಿ ಆಗ್ತಾ ಇದೆ ಅಂತ ಭಾವನೆ ನನಗೆ. ವೈದ್ಯರುಗಳನ್ನು ರೋಗಿಗಳು ಸ್ವಲ್ಪ ಸಂಶಯ ದೃಷ್ಟಿಯಿಂದ ನೋಡುವಂಥದ್ದು, ಅದೇ ರೀತಿ ವೈದ್ಯರುಗಳು ಸಹ. ಇದು ಖಂಡಿತವಾಗಿ ಬದಲಾಗಬೇಕು. ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದರೆ ಕುಟುಂಬ ವೈದ್ಯ ಅಂತ ಒಂದು ಹೆಸರು ಇತ್ತು. ಕುಟುಂಬ ವೈದ್ಯ ಅಂತ ಹೇಳಿದರೆ ಆ ವೈದ್ಯರಿಗೆ ಆ ಕುಟುಂಬದ ಎಲ್ಲರ ಸದಸ್ಯರ ಬಗ್ಗೆ, ಅವರ ಕಾಯಿಲೆಗಳ ಬಗ್ಗೆ ಮಾಹಿತಿ ಇರ್ತಿತ್ತು. ಅಂಥ ಒಂದು ಪದ್ಧತಿ ಈಗ ಸ್ವಲ್ಪ ನಾಶವಾಗಿದೆ. ಯಾಕೆಂದರೆ ಸೂಪರ್ ಸ್ಪೆಷಾಲಿಟಿ ಎಲ್ಲ ಬಂದಿರುವಂಥ ಕಾಲದಲ್ಲಿ ಒಂದೊಂದು ಕಾಯಿಲೆಗೆ ಒಂದೊಂದು ವೈದ್ಯರಲ್ಲಿ ಹೋಗುವಂಥದ್ದು. ಅದರಿಂದ ಕೆಲವು ಸಲ ರೋಗಿಗಳಿಗೂ ಸಹ ಕಷ್ಟ ಆಗ್ತದೆ ಅಂತ ನನ್ನ ಅನಿಸಿಕೆ. ವೈದ್ಯರುಗಳಿಗೂ ಸಹ ಕೆಲವು ಸಲ ಕಷ್ಟ ಆಗ್ತದೆ. ಯಾಕೆಂತ ಹೇಳಿದರೆ ಅವರಿಗೆ ಉಳಿದ ಕಾಯಿಲೆಗಳ ಬಗ್ಗೆ ಮಾಹಿತಿ ಇವರು ರೋಗಿ ಕೊಡುವುದಿಲ್ಲ. ಇವಾಗ ವೈದ್ಯರಿಗೆ ಇಷ್ಟೇ ಸಾಕು ಮಾಹಿತಿ ಅಂತ ಕೆಲವು ಮಾಹಿತಿಗಳನ್ನು ಅಡಗಿಸಿಡ್ತಾರೆ. ಇದರಿಂದ ಅವರಿಗೆ ವೈದ್ಯರಿಗೂ ತೊಂದರೆ ಆಗ್ಬೋದು, ಚಿಕಿತ್ಸೆ ನೀಡುವಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುವಾಗ ರೋಗಿಗೂ ಸಹ ತೊಂದರೆ ಆಗ್ಬೋದು. ಅಂಥ ಒಂದು ಇದನ್ನು ತಪ್ಪಿಸುವಂಥ ಕೆಲಸ ನಡೆಯಬೇಕು. ಮುಖ್ಯವಾಗಿ ರೋಗಿಗಳಿಂದಲೇ ವೈದ್ಯರ ಮೇಲೆ ವಿಶ್ವಾಸ ಸಹ ಇರಬೇಕು. ಅದೇ ರೀತಿ ವೈದ್ಯಕೀಯ ರಂಗ ಸ್ವಲ್ಪ ವ್ಯಾಪಾರೀಕರಣ ಆಗಿದೆ ಈಗ, ಅದು ಒಂದು ತಪ್ಪು ಅಂತ ನನ್ನ ಅನಿಸಿಕೆ. ಇದರಲ್ಲಿ ಎಲ್ಲರ ಕೊಡುಗೆ ಇದೆ, ಸರ್ಕಾರದಿಂದ ಹಿಡಿದು ಜನಸಾಮಾನ್ಯರ ತನಕ, ರೋಗಿಗಳಿರ್ಬೋದು, ವೈದ್ಯರುಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು. ಇದರಿಂದಾಗಿ ಕೊನೆಗೆ ಕಷ್ಟಪಡುವಂಥವರು ರೋಗಿಗಳೇ. ಅವರಿಗೆ ಸ್ವಲ್ಪ ವೈದ್ಯಕೀಯ ಚಿಕಿತ್ಸೆಯ ವೆಚ್ಚ ಅಧಿಕ ಆಗ್ಬೋದು, ಅಂತಹ ತೊಂದರೆಗಳು ಕಂಡು ಬರ್ಬೋದು. ಈಗ ಓರ್ವ ವೈದ್ಯರಾಗಿ ಅಥವಾ ಒಂದು ವೈದ್ಯಕೀಯ ಕ್ಷೇತ್ರವನ್ನೇ ಪರಿಗಣಿಸಿ ಹೇಳೋದಾದರೆ ಸದ್ಯಕ್ಕೆ ವೈದ್ಯಕೀಯ ಕ್ಷೇತ್ರ ಎದುರಿಸ್ತಾ ಇರುವ ಸವಾಲುಗಳು ಏನು ಸರ್, ಓರ್ವ ವೈದ್ಯರಾಗಿ ನೀವು ಗಮನಿಸಿದ ಹಾಗೆ? ಅನೇಕ ಸವಾಲುಗಳಿವೆ. ಯಾಕಂತ ಹೇಳಿದರೆ ವೈದ್ಯಕೀಯ ರಂಗ ಸದಾ ಮುಂದುವರಿತಿರುವಂತಹ ರಂಗ. ಹೊಸ ಹೊಸ ಆವಿಷ್ಕಾರಗಳು ನಡೆಯುತ್ತವೆ, ಹೊಸ ಹೊಸ ಟೆಕ್ನಾಲಜಿ ಬರ್ತದೆ. ಅದಕ್ಕೆ ಪೂರಕವಾಗಿ ನಡೆದುಕೊಳ್ಳುವಂಥ ವ್ಯವಸ್ಥೆ ಬೇಕಾಗ್ತದೆ. ಆಗ ಹೊಸ ಹೊಸ ವ್ಯವಸ್ಥೆಗಳು ಬಂದಾಗ ಖಂಡಿತವಾಗಿ ಅದರ ರೋಗದ ಚಿಕಿತ್ಸೆಯ ಶುಲ್ಕವು ಜಾಸ್ತಿ ಆಗ್ತದೆ. ಈ ನಿಟ್ಟಿನಲ್ಲಿ ಏನು ಮಾಡ್ಬೋದು ಅಂತ ಹೇಳಿದರೆ ಸರ್ಕಾರವೇ ಇದರ ಬಗ್ಗೆ ಗಮನ ಹರಿಸಬೇಕು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಚಿಕಿತ್ಸೆಗಳು ಸಿಗುವಂತಾಗಬೇಕು, ಹೆಚ್ಚಿನ ಚಿಕಿತ್ಸೆಗಳು ಸಿಗುವಂತಾಗಬೇಕು ಬಡವರಿಗೆ. ಅದೇ ರೀತಿ ಇನ್ಶೂರೆನ್ಸ್ ಅಥವಾ ವಿಮೆ ಮಾಡಿಕೊಳ್ಳುವುದರ ಬಗ್ಗೆ ಜನರು ಸ್ವಲ್ಪ ಗಮನ ಹರಿಸಬೇಕು ಅಂತ ನನ್ನ ಅನಿಸಿಕೆ. ಹೆಚ್ಚಿನ ಸಂದರ್ಭಗಳಲ್ಲಿ ರೋಗಿಗಳ ಆಸ್ಪತ್ರೆ ಅಡ್ಮಿಟ್ ಆದ ಮೇಲೆ ಗೊತ್ತಾಗ್ತದೆ ಅವರಿಗೆ, ಇದಕ್ಕೆ ನನಗೆ ವಿಮೆ ಇಲ್ಲ ಅಥವಾ ಇದನ್ನು ಕವರ್ ಆಗ್ತಾ ಇಲ್ಲ, ನಾನು ಮಾಡ್ಬೋದಿತ್ತು ಅಂತ. ಅದನ್ನು ಮೊದಲೇ ಯೋಚಿಸಿ ಅದರ ಬಗ್ಗೆ ಹೆಚ್ಚಿನ ಕಾರ್ಯಪ್ರವೃತ್ತರಾಗಬೇಕು. ಈ ಬಗ್ಗೆ ಜನರಿಗೆ ಹೆಚ್ಚಿನ ತಿಳುವಳಿಕೆಗಳನ್ನು ಮೂಡಿಸುವಂಥ ಕೆಲಸಗಳನ್ನು ಸಹ ಸಂಘ ಸಂಸ್ಥೆಗಳು ಮಾಡ್ಬೋದು. ನಿಮ್ಮ ಪತ್ರಿಕೆಯವರು, ಸುದ್ದಿ ಮಾಧ್ಯಮಗಳು ಖಂಡಿತ ಇದನ್ನು ಮಾಡಬೇಕು. ಇದೊಂದು ನನ್ನ ಅನಿಸಿಕೆ. ಈ ಸಂದರ್ಭದಲ್ಲಿ ಜನತೆಗೆ ಒಂದು ತಮ್ಮ ಕಿರು ಸಂದೇಶವನ್ನು ಕೊಡೋದಿದ್ರೆ ಏನು ಕೊಡೋದಕ್ಕೆ ಬಯಸ್ತೀರಿ ವೈದ್ಯರ ದಿನದ ಈ ಒಂದು ವಿಶೇಷ ಸಂದರ್ಭದಲ್ಲಿ? ನಾನು ಹೇಳ್ತಾ ಇರೋದು ಅಂತ ಹೇಳಿದರೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಯಾವಾಗಲೂ ಕಾಯಿಲೆ ಬಂದ ನಂತರ ಚಿಕಿತ್ಸೆ ಮಾಡುವುದಕ್ಕಿಂತಲೂ ಆದಷ್ಟು ಹೆಚ್ಚಿನ ಕಾಯಿಲೆಗಳನ್ನು ನಾವು ಬರುವ ಮೊದಲೇ ತಡೆಯಲಿಕ್ಕೆ ಸಾಧ್ಯ ಆದರೆ ತಡೆದುಕೊಳ್ಳೋದು ಉತ್ತಮ ಅಂತ ನನ್ನ ಅನಿಸಿಕೆ. ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ತೇವೆ, ಒಬ್ಬರಿಂದ ಒಬ್ಬರಿಗೆ ಹರಡದಂಥ ರೋಗಗಳು. ಮುಖ್ಯವಾಗಿ ನಮ್ಮನ್ನು ಈಗ ಕಾಡುವಂಥ ರೋಗಗಳು ಅಂತ ಹೇಳಿದರೆ ಡಯಾಬಿಟಿಸ್, ರಕ್ತದ ಒತ್ತಡ, ಹೃದಯದ ಕಾಯಿಲೆ ಮುಂತಾದವುಗಳು. ಇವುಗಳ ಬಗ್ಗೆ ಹೆಚ್ಚಿನ ಅವೇರ್ನೆಸ್ ಬೇಕು. ಜನರು ಇದನ್ನು ಬರದ ಹಾಗೆ ಏನೆಲ್ಲ ಮಾಡ್ಬೋದು ಎನ್ನುವುದನ್ನು ತಿಳಿದುಕೊಂಡು ಕಾಲಕಾಲಕ್ಕೆ ಸೂಕ್ತ ರೀತಿಯಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು ಅಥವಾ ವೈದ್ಯರ ಸಲಹೆಗಳನ್ನು ಪಡೆದುಕೊಳ್ಳೋದು. ನಾವು ವೈದ್ಯರುಗಳ ಹತ್ತಿರ ಕಾಯಿಲೆ ಬಂದ ಮೇಲೆ ಹೋಗಬೇಕಾಗಿ ಇಲ್ಲ. ಅಟ್ಲೀಸ್ಟ್ ಒಂದು 45 ವರ್ಷ ಆದ ನಂತರದವರು ವರ್ಷಕ್ಕೆ ಒಮ್ಮೆ ಆದರೂ ವೈದ್ಯರಲ್ಲಿ ಪರೀಕ್ಷಿಸಿಕೊಳ್ಳುವುದು, ಏನಾದರೂ ಸಮಸ್ಯೆ ಇದೆ ಅಂತ ತಿಳಿದುಕೊಳ್ಳೋದು ಉತ್ತಮ ಅಂತ ನನ್ನ ಅನಿಸಿಕೆ. ಧನ್ಯವಾದಗಳು ಸರ್. ತಮ್ಮ ಸೇವೆ ಇದೇ ರೀತಿ ಮುಂದುವರಿತಾ ಇರಲಿ. ಈಗಾಗಲೇ ಸಾವಿರಾರು ರೋಗಿಗಳಿಗೆ ಅಥವಾ ಅವರ ಸಮಸ್ಯೆಗಳನ್ನು ಇಟ್ಟುಕೊಂಡು ಬಂದವರಿಗೆ ಅದನ್ನು ಪರಿಹರಿಸುವಂಥ ಕೆಲಸವನ್ನು ಮಾಡಿದ್ದೀರಿ. ತಮ್ಮ ಸೇವೆ ಇದೇ ರೀತಿ ಮುಂದುವರಿದು ಇನ್ನಷ್ಟು ಮಂದಿಗೆ ಆರೋಗ್ಯ ಸೇವೆ ಸಿಗುವಂತಾಗಲಿ ಅನ್ನುವಂಥದ್ದು ನಮ್ಮ ಹಾರೈಕೆಗಳು ಕೂಡ. ಇದು ಡಾಕ್ಟರ್ ಕೆ ಸುರೇಶ್ ಪುತ್ತೂರಾಯ ಅವರ ಒಂದು ಕಿರು ಅಭಿಪ್ರಾಯ. ಸೊ ಫಾರೂಕ್ ಶೇಖ್ ಮುಕ್ವೆ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.